ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮದ ಅಲೆಮಾರಿ ಕುಟುಂಬಗಳು ಚುನಾವಣೆ ವೇಳೆ ವಿಶೇಷ ಬೇಡಿಕೆಯನ್ನಿಟ್ಟಿದ್ದು, ಪ್ರತಿ ಗುಡಿಸಲಿನಲ್ಲೂ ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಎಂಬ ಪ್ಲೇಕಾರ್ಡ್ ಹಾಗೂ ಬ್ಯಾನರ್ ಅಳವಡಿಸಿದ್ದಾರೆ. ಅನೇಕ ವರ್ಷಗಳಿಂದ ಅಲೆಮಾರಿ ಕುಟುಂಬಗಳು ಸೇರಿದಂತೆ ತಾಲೂಕಿನ ಇತರೆ ಹೋಬಳಿಯ ಅಲೆಮಾರಿ ಕುಟುಂಬಗಳು ನಿವೇಶನ ವಸತಿಗಾಗಿ ಜನಪ್ರತಿನಿಧಿಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸೂರು ಕಲ್ಪಿಸಿಕೊಡಲು ಮನವಿ ಮಾಡುತ್ತಾ ಅಲೆದು ಕಂಗಾಲಾಗಿದ್ದಾರೆ. ಹಾಗಾಗಿ ಈ ಬಾರಿ ಮೇ 10ರಂದು ನಡೆಯಲಿರುವ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ. ನಾವು ನಮ್ಮ ಮತಗಳನ್ನು ಹಣ ಹೆಂಡಕ್ಕೆ ಮಾರಿಕೊಳ್ಳುವುದಿಲ್ಲ, ಭೂಮಿ ವಸತಿ ಕೊಡದೆ ನಾವು ನಮ್ಮ ಮತಗಳನ್ನು ನೀಡುವುದಿಲ್ಲ ಎಂದು ನಿರ್ಧರಿಸಿದ್ದೇವೆ. ನಾವುಗಳು ವಾಸವಿರುವ ಜಾಗಗಳಲ್ಲಿ ಫ್ಲೆಕ್ಸ್ ಮತ್ತು ಮನೆಗಳ ಬಾಗಿಲುಗಳಿಗೆ ಪ್ಲೇಕಾರ್ಡ್ಗಳನ್ನು ಹಾಕಿ ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಎಂಬ ಅಭಿಯಾನದೊಂದಿಗೆ ಹೋರಾಟ ಆರಂಭಿಸಿರುವುದಾಗಿ ಘೋಷಿಸಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ನಂತರ ಭೂಮಿ ವಸತಿ ನೀಡುತ್ತೇವೆಂದು ಕರಾರಿನೊಂದಿಗೆ ಬರುವ ಅಭ್ಯರ್ಥಿಗಳಿಗೆ ನಾವು ಮತ ನೀಡುತ್ತೇವೆ ಎಂದು ಹುಲಿಕುಂಟೆ ಗ್ರಾಮದ ನಿವೇಶನ ವಸತಿ ರಹಿತ ಅಲೆಮಾರಿ ಕುಟುಂಬಗಳು ನಮ್ಮ ತುಮಕೂರಿಗೆ ತಿಳಿಸಿದ್ದಾರೆ. ಗಂಜಿ ಕೇಂದ್ರದಲ್ಲಿ 3 ತಿಂಗಳಿದ್ವಿ. ಯಾರು ಅಧಿಕಾರಿಗಳು ಬಂದು ಇವತ್ತು ನಮಗೆ ಎಲ್ಲ ಜಾಗ ತೋರಿಸಿ ಇದು ಮಾಡ್ಯಾರೆ. ಯಾವುದೇ ರಾಜಕೀಯರಾಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ನವರಾಗಲಿ, ದಳದವರಾಗಲಿ, ಇನ್ನೊಂದು ಮತ್ತೊಂದು ಯಾರು ಬಂದು ನಮ್ಮ ಕಷ್ಟ ಸುಖ ಯಾರು ಕೇಳಲಿಲ್ಲ. ಇವತ್ತು ಇಲ್ಲಿಗೆ ಬಂದು ಓಟ್ ಕೇಳಕ್ ಬರಬೇಕು ಅಂದರೆ ಅಗ್ರಿಮೆಂಟ್ ಪೇಪರ್ ತಗೊಂಡು ಬಂದು ನಮಗೆ ಗೆದ್ರೆ ಕೆಲಸ ಮಾಡ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಹಾಕಿರ ಮಾತ್ರ ಓಟ್ ಹಾಕ್ತೀವಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಷ್ಟು ಜನ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ. ಇದು DC ಅವರು ಇದು ಮಾಡಿಕೊಟ್ಟವ್ರೆ ಜಾಗ ನಮಗೆ. ನೀವು ಅಧಿಕಾರಿಗಳು ಮಾಡ್ಕೊಟ್ಟವ್ರೆ. ರಾಜಕಾರಣಿಗಳು ಗೆಲ್ಲಬೇಕು ಅಂದ್ರೆ ಈ ಜಾಗ ನಮಗೆ ನೀವು ಹಕ್ಕುಪತ್ರಗಳು ಕೈ ಕೊಡಿಸ್ಬೇಕು. ನೀವು 3 ತಿಂಗಳು ನಾವು ಅಯ್ಯೊಂದಿದ್ದೀವಿ, ಕಣ್ಣೀರು ಹಾಕಿದ್ದೀವಿ. ಯಾರೇ ರಾಜಕೀಯದವ್ರು ಬಂದು ನಮ್ಮನ್ನು ಬಗ್ ನೋಡಲಿಲ್ಲ. ಏನಾಯ್ತಪ್ಪ ನೀವು ಊಟ ಮಾಡಿರ ಏನು ಎತ್ತಂತ. ನಮಸ್ಕಾರ, ನಾನು ನಾಗರಾಜು ಅಂತ. ಅಲೆಮಾರಿ ಜನಾಂಗ ನಾವು ತುಮಕೂರು ನಗರದಲ್ಲಿ ಇದ್ಕೊಂಡು ನಾವು 50ರಿಂದ 60 ವರ್ಷ ಆಯಿತು ನಾವು ಬಂದು. ಇಲ್ಲಿ ತಿಮ್ಲಾಪುರ ಕೆರೆಯಲ್ಲಿದ್ವಿ. ಮೊನ್ನೆ ಭಾರಿ ಮಳೆ ಬಂದ್ಬಿಡ್ತು. ಎಲ್ಲ ಗುಡಿಸಲುಗಳು ನೀರು ತುಂಬ್ಕೊಂಡು ಮಕ್ಕಳು ಮರಿ ಎಲ್ಲ ಬಲು ವನವಾಸ ಪಟ್ಬಿಟ್ವಿ. ಆಗ ನಮ್ಮ ಪರಿಸ್ಥಿತಿ ಎಲ್ಲ ನೋಡಿಬಿಟ್ಟು ನಮ್ಮ ಸಂಘದವರು, ಭೂಮಿ ವಸತಿ ಹೋರಾಟಗಾರರು ಟೀಮ್ ಬಂದು ನಮ್ಮನ್ನು ಅವಾಗ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಹೇಳಿ ನಮ್ಮನ್ನು ಗಂಜಿ ಕೇಂದ್ರಕ್ಕೆ ಕರ್ಕೊಂಡೋಗಿ ನಮ್ಮನ್ನು ಅಲ್ಲಿ 3 ತಿಂಗಳು ಇಟ್ಕೊಂಡು ಮಳೆ ಕಮ್ಮಿ ಆದಮೇಲೆ ಇಲ್ಲಿ ಅಮಲಾಪುರ ಕೆರೆಯಲ್ಲಿ 1 ಎಕರೆ ಜಾಗ ಗುರುತಿಸಿ ನಮ್ಮನ್ನು ಇಲ್ಲಿ ತಂದು ಬಿಟ್ಟವ್ರೆ. ಇವತ್ತು ಎಲೆಕ್ಷನ್ ಬರ್ತಾಯಿದೆ, ಎಲ್ಲರೂ ಎಲೆಕ್ಷನ್ ಟೈಮಲ್ಲಿ ಬರ್ತಾವ್ರೆ. ನಾವು ಮನೆಗೂ ಒಂದು ಬೋರ್ಡ್ ಹಾಕೊಂಡಿದ್ದೀವಿ. ಏನಕ್ಕಂದರೆ ನಾವು ನಮಗೆ ದುಡ್ಡು ಬೇಡ, ನಮ್ಗೆ ಅವ್ರ ಪಾತ್ರೆ ಕೊಡೋದು ಬೇಡ, ಇನ್ನೊಂದು ಮತ್ತೊಂದು ಸೀರೆ ಏನೂ ಬೇಡ, ನಮಗೆ ಆ ಕುಕ್ಕರು ಏನೂ ಬೇಡ. ನಾವು ಕೇಳ್ಕೊಳೋದು ಏನಂದರೆ ರಾಜಕೀಯದವರ ಓಟು ನಿಮಗೆ ಬೇಕು ಅಂದರೆ ನೀವು ನಮ್ಮ ಓಟ್ಗಳು ನಿಮಗೆ ಬೇಕಂದರೆ ಒಂದು 50ರಿಂದ 60 ಓಟವೇ. ನಿಮಗೆ ಓಟು ಬೇಕು ಅಂದರೆ ನಮಗೆ ಇಲ್ಲಿ ಹಕ್ಕುಪತ್ರಗಳು ಕೊಡಿಸ್ಬೇಕು. ಹಕ್ಕುಪತ್ರ ಕೊಡಿಸ್ಬೇಕಂದ್ರೆ ನೀವು ಬಂದು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಅಗ್ರಿಮೆಂಟ್ ಪೇಪರ್ ತರಬೇಕು. ನಾವು ಗೆದ್ದರೆ ನಿಮ್ಮ ಹೆಸರಿಗೆ ಹಕ್ಕುಪತ್ರಗಳು ಕೊಡಿಸ್ಕೊಡ್ತೀವಿ ಅಂತ ನೀವು ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಹಾಕ್ಸ್ಕೋಬೇಕು. BJP ಆಗಲಿ, ಕಾಂಗ್ರೆಸ್ ಆಗಲಿ, ಯಾರೇ ಆಗಲಿ ನಮಗೆ ಅಷ್ಟು ಮಾಡಿದ್ರೆ ನಾವು ಓಟ್ ಹಾಕ್ತೀವಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಓಟ್ ಹಾಕಲ್ಲ.